ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆ ಮಾಡ್ತಾ ಇರುವಂಥ ಬೆಳ್ತಂಗಡಿ ತಾಲೂಕಿನ ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಮಕ್ಕಳು ಈ ಬಾರಿ JEE ಪರೀಕ್ಷೆಯಲ್ಲೂ ಕೂಡ ಅಷ್ಟೇ ಅಮೋಘವಾದಂಥ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಅಲ್ಲಿನ ಬೋಧಕ ಸಿಬ್ಬಂದಿ ಹಾಗೂ ಎಕ್ಸೆಲ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಸುಮಂತ್ ಕುಮಾರ್ ಜೈನ್ ಅವರ ಪರಿಶ್ರಮ. ಹಾಗೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಎಫರ್ಟ್ ಆಗಿ ಈ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. ಈ ಎಲ್ಲ ಸಾಧನೆಗಳ ಬಗ್ಗೆ ಮಕ್ಕಳೇನಂತಾರೆ, ಅಲ್ಲಿನ ಆಡಳಿತ ಮಂಡಳಿ ಏನು ಹೇಳುತ್ತೆ, ಬನ್ನಿ ಅವರ ಮಾತಿನಿಂದ ಕೇಳೋಣ. ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿರುವಂಥ ಎಕ್ಸೆಲ್ ಕಾಲೇಜು ಈ ಬಾರಿಯ JEE ಪರೀಕ್ಷೆಯಲ್ಲಿ ಅತ್ಯದ್ಭುತ ಫಲಿತಾಂಶವನ್ನು ಕಂಡುಕೊಂಡಿದೆ. JEE ಮೇನ್ಸ್ ಪರೀಕ್ಷೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಯಾದಂಥ ಮೌರ್ಯ DL ಅವರು 99% ಪಡೆಯುವ ಮೂಲಕ ಸಾಕಷ್ಟು ಶಿಕ್ಷಣ ಪ್ರೇಮಿಗಳ ಗಮನ ಸೆಳೆದಿದ್ದಾರೆ. ಸೊ ಈ ಸಾಧನೆಗಳ ಹಿಂದೆ ಪ್ರಮುಖವಾಗಿ ಕೆಲಸ ಮಾಡಿರೋದು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸುಮಂತ್ ಕುಮಾರ್ ಜೈನ್ ಮತ್ತು ಬೋಧಕ ವೃಂದದವರು. ಈಗ ಈ ಸಾಧನೆ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ ಇರ್ಬೋದು, ಬೋಧಕರ ಸಹಕಾರ, ಈ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸುಮಂತ್ ಕುಮಾರ್ ಜೈನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಸುದ್ದಿ ವೀಕ್ಷಕರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ಒಂದು ತುಂಬ ಖುಷಿಯ ವಿಚಾರ, ಯಾಕೆಂತ ಹೇಳಿದರೆ JEE ಎಕ್ಸಾಮ್ ಅಂತ ಹೇಳುವಂಥದ್ದು ಕಬ್ಬಿಣದ ಕಡಲೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ನಾರ್ಮಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದರೆ JEE ಯಾರಿಗೆ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದರೆ ನಾರ್ತ್ ಇಂಡಿಯಾದವರಿಗೆ ಅಂತ ಹೇಳುವಂಥದ್ದು, ರಾಜಸ್ಥಾನದ ಕೋಟಾ ಇದೆಲ್ಲ ಫೇಮಸ್ ಆ್ಯಕ್ಚುಲಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಗುರುವಾಯನಕೆರೆ ಅಂತ ಪ್ರದೇಶದಲ್ಲಿ ನಾವೊಂದು ಮಧ್ಯಮ ವರ್ಗದ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ಏನಾದರೂ ದಾರಿದೀಪ ಆಗಬೇಕು, IIT ಹೋಗುವಂಥ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಒಂದು ಏನಾದರೂ ನಮ್ಮ ಕಡೆಯಿಂದ ಏನೋ ಸಪೋರ್ಟ್ ಮಾಡಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ದೃಷ್ಟಿ ಇಟ್ಕೊಂಡು ಒಂದು ಎವರೇಜ್ ಫೀಸ್ ತೆಕ್ಕೊಂಡು ನಾವು ಮಾಡಿದಂಥ ಸಂಸ್ಥೆ. ಸೊ ನಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಪ್ರತಿ ವರ್ಷ ಕೂಡ ರಿಸಲ್ಟ್ ಒಂದು ದೊಡ್ಡ ಚಾಲೆಂಜ್ ಇರ್ತದೆ. ಸೊ ನಮಗೆ ಪ್ರತಿ ವರ್ಷ ಈಗ JEE ರಿಸಲ್ಟ್ ಬಂದಾಗ, ನೀಟ್ ರಿಸಲ್ಟ್ ಬಂದಾಗ, ಸೀಟ್ ರಿಸಲ್ಟ್ ಬಂದಾಗ, ಥಿಯರಿ ರಿಸಲ್ಟ್ ಬಂದಾಗ ನಮ್ಮ ಆತ್ಮೀಯ ಬಳಗದವರು ಇರ್ತಾರೆ, ನಮ್ಮ ಹಿತೈಷಿಗಳಿರ್ತಾರೆ. ಪ್ರತಿ ಸರ್ತಿ ಕೂಡ ಅವರೊಂದು ಆಸೆ ಇರ್ತದೆ, ಎಕ್ಸೆಲ್ ಒಂದು ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ಒಂದು ಮುಂಚೂಣಿಯಲ್ಲಿ ಬರ್ತದೆ ಅಂತ ಹೇಳುವಂಥ ಒಂದು ಅವರ ಆಸೆ ಇರ್ತದೆ. ನಮಗೆ ಕೂಡ ನಮ್ಮ ಒಂದು ಆಸೆ ಅದು ಪ್ರತಿ ವರ್ಷದ ನಾವು ಈಡೇರಿಸುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದೇ ಥರ ಈ ವರ್ಷ ಕೂಡ JEE ಎಕ್ಸಾಮಿಗೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಇದು IIT ಹೋಗಬೇಕು ಅಂತ ಹೇಳಿದರೆ 2 ಫೇಸಲ್ಲಿ ಎಕ್ಸಾಮ್ ಆಗ್ತದೆ. ಒಂದು JEE ಮೈನ್ಸ್ ಮತ್ತೊಂದು ಅಡ್ವಾನ್ಸ್ ಅಂತೇಳಿ. ಸೊ ಈ JEE ಮೈನ್ಸಲ್ಲಿ ಒಂದು ಒಳ್ಳೆ ಪರ್ಸೆಂಟೈಲ್ ಬಂದಾಗ ಅವರು ಎಲಿಜಿಬಲ್ ಆಗ್ತಾರೆ ಅಡ್ವಾನ್ಸ್ ಎಕ್ಸಾಮಿಗೆ. ಸೊ ಆ ಅಡ್ವಾನ್ಸ್ ಎಕ್ಸಾಮಲ್ಲಿ ಮತ್ತೆ ಒಳ್ಳೆ ಸ್ಕೋರ್ ಮಾಡಿದಾಗ IITಗೆ ಹೋಗ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಪ್ರೀಮಿಯಂ ಇನ್ಸ್ಟಿಟ್ಯೂಷನ್ ಯಾವುದಾದ್ರೂ ಇದ್ರೆ ಅದು IIT ಇನ್ಸ್ಟಿಟ್ಯೂಷನ್. ಅರೌಂಡ್ ಒಂದು 18 IITs ಇದೆ. ಈಗ ಹೊಸತು ಪುನಃ ಆ್ಯಡ್ ಆಗಿದೆ ತುಂಬ ಅದಕ್ಕೆ. ಸೊ ಹಾಗಾಗಿ ಇಂಥ IIT ಅಥವಾ NIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಮ್ಮ ಕರ್ನಾಟಕದಲ್ಲಿ ಸುರತ್ಕಲ್ ಹತ್ರ ಇದೆ, ಗೊತ್ತಿರ್ಬೋದು. ಮೊದಲು KREC ಇತ್ತು. ಸೊ ಇದಕ್ಕೆಲ್ಲ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ JEE ಪರ್ಸೆಂಟೈಲ್ ಮುಖಾಂತರ ಕೂಡ ಜಾಯ್ನ್ ಆಗ್ಬೋದು. ಸೊ ಇಂಥ ಎಕ್ಸಾಮಲ್ಲಿ ಈಗ ಮೊನ್ನೆ ರಿಸಲ್ಟ್ ಬಂದಾಗ ನಮಗೆ ತುಂಬ ಖುಷಿಯ ವಿಚಾರ. ಮೌರ್ಯ YD ಅಂತ ಹೇಳುವಂಥ ಹುಡುಗ 99.669 ತೆಕ್ಕೊಂಡು ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಯಲ್ಲಿ ಒಂದು ಅಗ್ರಸ್ಥಾನವನ್ನು ಪಡೆದುಕೊಂಡಿರುವಂಥ ತುಂಬ ಖುಷಿಯ ವಿಚಾರ. ಅದರೊಟ್ಟಿಗೆ ಇನ್ನೂ 2 ಮಕ್ಕಳು, ನಮ್ಮ ಇನ್ನೂ 2 ವಿದ್ಯಾರ್ಥಿಗಳು 99ನ ಮೇಲೆ ಪರ್ಸೆಂಟೇಜ್ ತಗೊಂಡಿದ್ದಾರೆ. ಸ್ವಸ್ತಿಕ್ ಅಂತ ಹೇಳುವಂಥ ಹುಡುಗ, ಹಾಗೆ ಅಕ್ಷಯ್ A ಅಂತ ಹೇಳುವಂಥ ಹುಡುಗ. ಹಾಗೆ ಟೋಟಲ್ ಆಗಿ ನಮ್ಮಲ್ಲಿ ಒಂದು 99ನ ಮೇಲೆ 3 ವಿದ್ಯಾರ್ಥಿಗಳು, 98 ಮೇಲೆ 11 ವಿದ್ಯಾರ್ಥಿಗಳು, ಹಾಗೆ 97ನ ಮೇಲೆ 24 ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ 95 ಪರ್ಸೆಂಟೈಲ್ನ ಮೇಲೆ 37 ವಿದ್ಯಾರ್ಥಿಗಳು, 90 ಪರ್ಸೆಂಟೈಲ್ನ ಮೇಲೆ 83 ವಿದ್ಯಾರ್ಥಿಗಳು ಪಡೆದು ನಮ್ಮ ಒಂದು ತುಂಬ ಖುಷಿಯ ವಿಚಾರ. ಇದಕ್ಕೆ ನಾನು ಮೊದಲನೇದಾಗಿ ನಮ್ಮ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ವಿದ್ಯಾರ್ಥಿ 10th ಅಲ್ಲಿ 60 ಸಮಥಿಂಗ್ ಏನೋ ಪಡೆದು ಆಮೇಲೆ ಇದರಲ್ಲಿ JEE 95 ಪಡ್ಕೊಂಡಿರುವ SSTS ಅಂತ ಹೇಳಿ ಅವನಿಗೆ 10th ಅಲ್ಲಿ 60%. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, 10th ಅಲ್ಲಿ 60% ತಗೊಂಡ ಮಕ್ಕಳಿಗೆ ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೈನ್ಸ್ಗೆ ಸೀಟೇ ಕೊಡುವುದಿಲ್ಲ ಯಾರು ಕೂಡ. ಕಾಮರ್ಸ್ ತಗೊಳ್ಳಿ ಅಥವಾ ಆರ್ಟ್ಸ್ ತಗೊಳ್ಳಿ ಅಂತ ಹೇಳುವಂಥ ಮಾತಿದೆ. ಸೊ ನಮ್ಮಲ್ಲಿ ಬಂದಾಗ ಅವ್ರು ಹೇಳಿದರು, ನಾವು ಎಲ್ಲ ಕಡೆ ಹೋಗಿ ಬಂದೆವು ಸರ್, ನಮಗೆ ಒಂದು ಸೈನ್ಸಲ್ಲಿ ಒಂದು PCMB ತೆಕ್ಕೊಂಡು ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಆಸೆ ಇತ್ತು ಅವರಿಗೆ ಇಂಜಿನಿಯರಿಂಗಲ್ಲಿ. ಅವಾಗ ಹೇಳಿದ್ರು, ನಾನು ಹೇಳಿದೆ ಆಯ್ತು ನೋಡುವ, ಪ್ರಯತ್ನ ಮಾಡುವ, ನಮ್ಮಲ್ಲಿ ಸೇರಿಸಿ ಮಕ್ಕಳು ಅದಕ್ಕೆ ಸ್ಪಂದಿಸಿದ್ರೆ ಖಂಡಿತವಾಗಿ ಕೂಡ ಸಾಧನೆ ಮಾಡ್ಬೋದು ಅಂತ ಹೇಳುವಂಥ ಮಾತನ್ನು ಅವತ್ತೇ ಅವರ ಅಪ್ಪ ಅಮ್ಮನಿಗೆ ಕೊಟ್ಟಿದ್ದೆ. ಸೊ ಇವತ್ತು ನಾವು ನೋಡಿದರೆ ನಮ್ಗೆ ಗೊತ್ತಿರ್ಬೋದು, ಅವನು ಕ್ಲಾಸಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಂದ ಸ್ವಲ್ಪ ಹುಷಾರೇ ಇದ್ದ. 10th ಅಲ್ಲಿ 60% ತಗೊಂಡ್ರು ಕೂಡ ನಮ್ಮಲ್ಲಿ ಏನಾಗ್ತಂದ್ರೆ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಓದೋ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಒಂದು ಒಳ್ಳೆಯ ಶಿಕ್ಷಣ, ಬೋಧಕ ಸಿಬ್ಬಂದಿಗಳು, ಅದರೊಟ್ಟಿಗೆ ಓದುವಂಥ ವಾತಾವರಣ. ಅಂದರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ರೆ ಅವರೊಂದು ರಾತ್ರಿ ಒಂದು 11 ಗಂಟೆವರೆಗೆ ಕೂಡ ಅವರೊಂದು ಒಳ್ಳೆ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೇವೆ. ಈ ಸಿಸ್ಟಮ್ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಇರುವುದಿಲ್ಲ, ಮೊಬೈಲ್ ಇಲ್ಲ ನಮ್ಮಲ್ಲಿ, ಹುಡುಗರಿಗೆ ಮಾತಾಡ್ಲಿಕ್ಕಿಲ್ಲ, ಪದೇ ಪದೇ ಮನೆಗೆ ಬಿಡುವುದಿಲ್ಲ. ಸೊ ಹಾಗಾಗಿ ಒಂದು ಓದುವಂಥ ವಾತಾವರಣ ಕ್ರಿಯೇಟ್ ಮಾಡಿದ್ದೇವೆ. ಸೊ ಇಂಥ ವಾತಾವರಣದಲ್ಲಿ ಇದ್ದಾಗ 10th ಅಲ್ಲಿ ಕಮ್ಮಿ ಮಾರ್ಕ್ ತಗೊಂಡ್ರು ಕೂಡ ಇಲ್ಲಿ ಬಂದಾಗ ಅವನಿಗೆ ಓದುವಂಥ, ಈಗ 4 ಮಂದಿ ಓದುವಾಗ ನಮಗೂ ಓದುವಂತ ಆಗುವಂಥದ್ದು. ಈಗ ಎಲ್ಲರೂ ಹಾಗೆ ಅಲ್ಲ ಸರ್, 4 ಮಂದಿ ನಮ್ಮೊಟ್ಟಿಗಿದ್ದವ್ರು ಯಾವ ರೀತಿ ಇರ್ತಾರೆ, ವಾತಾವರಣದಿಂದಾಗಿ ನಾವು ಆ ಥರ ಒಂದು ಒಳ್ಳೆ ಮಾರ್ಕ್ ತೆಗುವಂಥ ಅವಕಾಶ ಸಿಗ್ತದೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಪ್ರೆಷರ್ ಹ್ಯಾಂಡ್ಲಿಂಗ್ ಅನ್ನು ಹೇಗೆ ನೀವು ಟ್ಯಾಕಲ್ ಮಾಡಿ? ಪ್ರೆಷರ್ ಅಂತ ಹೇಳಿ ನಾವು ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ
ಈಗ ನಮ್ಮಲ್ಲಿ ಈಗ ಇಬ್ರು ಕೌನ್ಸಿಲರ್ಸ್ಗಳಿದ್ದಾರೆ, ಅದಕ್ಕೆ ಡೆಡಿಕೇಟೆಡ್ ಕೌನ್ಸಿಲರ್ ಇದ್ದಾರೆ. ಒಬ್ಬರು ದುರ್ಗಾಪ್ರಸಾದ್ ಸರ್ ಅಂತ ಹೇಳಿದ್ದಾರೆ, ಮತ್ತೊಬ್ಬರು ಮೇಡಮ್ ಇದ್ದಾರೆ, ಕೌನ್ಸಿಲರ್ ಡೆಡಿಕೇಟೆಡ್ ಆಗಿದ್ದಾರೆ. ಮತ್ತೆ ನಮ್ಮ ಪ್ರತಿದಿನ ಕೂಡ ಅವರಿಗೆ ಪ್ರಾಣಾಯಾಮಗಳು ಮಾಡುವಂಥದ್ದು ಇರ್ಬೋದು, ಯೋಗಾಸನ ನಾವು ವಾರಕ್ಕೊಮ್ಮೆಲೆ ಮಾಡಿಸ್ತೇವೆ. ಡೈಲಿ ಯೋಗಾಸನ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಣಾಯಾಮಗಳ ಮುಖಾಂತರ ಅವರಿಗೊಂದು ಈ ಪ್ರೆಷರ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಅನ್ನು ಕೂಡ ನಾವು ಹೇಳಿ ಕೊಡ್ತೇವೆ. ಬಟ್ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರೆಷರ್ ಅಂತ ಹೇಳೋದಕ್ಕಿಂತಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವರು ಓದ್ತಾ ಹೋದಾಗ ಒಮ್ಮೆಗೆ ಫೈನಲ್ ಎಕ್ಸಾಮ್ ಹತ್ರ ಬರುವಾಗ ಪ್ರೆಷರ್ ಆಗುವಂಥದ್ದು, ಅದ್ರ ಬದಲು ನಾವು ಪ್ರತಿ ವಾರ ಎಕ್ಸಾಮ್ ಮಾಡುವಂಥದ್ದು, ತಿಂಗಳು ಎಕ್ಸಾಮ್ ಮಾಡುವಂಥದ್ದು, ಪಾರ್ಟ್ ಟೆಸ್ಟ್ಗಳು, ಆಮೇಲೆ ಒಂದು ಕ್ಯುಮ್ಯುಲೇಟಿವ್ ಟೆಸ್ಟ್ಗಳು, ಗ್ರ್ಯಾಂಡ್ ಟೆಸ್ಟ್ಗಳು ರೆಗ್ಯುಲರ್ ಆಗಿ ನಾವು ಮಾಡ್ತಾ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಈ ಎಕ್ಸಾಮ್ ಅಂತ ಹೇಳುವಂಥದ್ದು ದೊಡ್ಡ ಕಷ್ಟ ಅಂತ ಅನಿಸುವುದಿಲ್ಲ. ಮತ್ತು ಇವರಿಗೆ ಒಂದು ಸಾಧಾರಣ ಒಂದು 30 ಆನ್ಲೈನ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗಳನ್ನು ಕೂಡ ನಾವು ಮಾಡಿದ್ದೆವು ಮಕ್ಕಳಿಗೆ. ಮತ್ತು ನಮ್ಮ ಉದ್ದೇಶ ಕೂಡ ಅಷ್ಟೇ, 2 ವರ್ಷ PUC ಅಂತ ಹೇಳುವಂಥದ್ದು ಈಗ ಒಂದು ತಪಸ್ಸಿದ್ದ ಹಾಗೆ. IIT ಹೋಗಬೇಕು ಅಥವಾ ಒಂದು ಏಮ್ಸ್ ಅಂತ ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ ತಗೊಳ್ಬೇಕು ಅಂತ ಹೇಳುವಂಥ ಆಸೆ ಇದ್ದ ವಿದ್ಯಾರ್ಥಿಗಳಿಗೆ 2 ವರ್ಷ ಅವರು ಸ್ವಲ್ಪ ತಪಸ್ ಮಾಡಲೇಬೇಕಾಗ್ತದೆ. ಯಾಕಂದರೆ ನಮಗೆ ಎಲ್ಲದೂ ಬೇಕು, ನಾವು ಇಲ್ಲಿ ಆಲ್ರೌಂಡರ್ ಆಗಿರ್ತೇವೆ ಅಂತ ಹೇಳಿದಾಗ ಒಂದು ಎವರೇಜ್ ಮಾರ್ಕ್ ತೆಗಿಬೋದು ಅಷ್ಟೇ. ಬಟ್ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಈ ಥರ ಗುರಿ ಇದ್ದಾಗ ಅಂಥ ವಿದ್ಯಾರ್ಥಿಗಳಿಗೆ ನಾವು ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತೇವೆ ಎಲ್ಲ ರೀತಿಯಲ್ಲಿ ಕೂಡ. ಅದರ ಪ್ರತಿಫಲದಿಂದಾಗಿ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು. ಮಕ್ಕಳಲ್ಲಿ ಭಾರಿ ಕಾನ್ಫಿಡೆನ್ಸ್ ಕಾಣ್ತದೆ, ಇದು ಹೇಗೆ ಸಾಧ್ಯ? ಹೌದು ಸರ್, ಮಕ್ಕಳಲ್ಲಿ ನಮಗೆ ಬೇಕಾಗಿರುವಂಥದ್ದು ಅದೇ, ನಾವು ಅವರನ್ನು ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ಅವನ ಹತ್ರ ಮೌರ್ಯ ಅಂತಿದ್ದ, ಅವನ ಹತ್ರ ಕೇಳಿ 10th ಇದ್ದಾಗ ಅವನು ಇಷ್ಟೊಂದು ಫೋಕಸ್ಡ್ ಆಗಿ ಇರಲಿಲ್ಲ. ಇಲ್ಲಿ ಬಂದಾಗ ಅವನ ಎನ್ವೈರನ್ಮೆಂಟ್ ವಾತಾವರಣ ಇದೆ ಅಲ್ವಾ, ಅಥವಾ ಸ್ಟಡಿ ಒಂದು ಸಿಸ್ಟಮ್, ಆ ಸ್ಟಡಿ ಸಿಸ್ಟಮಿಂದಾಗಿ ಮಕ್ಕಳು ಆ ಥರ ಒಂದು ಕಾನ್ಫಿಡೆನ್ಸಲ್ಲಿ ವರ್ಕ್ ಮಾಡ್ತಾರೆ. ಯಾಕಂದರೆ ಕಾನ್ಫಿಡೆನ್ಸ್ ಇದ್ದಾಗ ಯಾವುದನ್ನು ಕೂಡ ನಾವು ಗೆಲ್ಲಿಗೆ ಸಾಧ್ಯ ಇದೆ. ಅದಕ್ಕೆ ನಮ್ಮ ಉದಾಹರಣೆ ನಮ್ಮ ವಿದ್ಯಾರ್ಥಿಗಳ ರಿಸಲ್ಟ್, ಮತ್ತು ಒಂದು ಒಳ್ಳೆ ಸಿಸ್ಟಮ್. ಟೀಚರ್ಸ್ ಕೂಡ ಹಾಗೆ, ನಮ್ಮಲ್ಲಿ IITಗೆ ಬೇಕು ಅಂತ ಹೇಳಿದರೆ IIT ಟ್ರೈನರ್ಸ್ ಹೈದರಾಬಾದಿಂದ ಇದ್ದಾರೆ, ಬಾಂಬೆಯಿಂದ ಬಂದವರಿದ್ದಾರೆ, ಮತ್ತು ನಮ್ಮ ರಾಜಸ್ಥಾನದ ಕೋಟದಿಂದ ಬಂದ ಕೋಟದಿಂದ ಬಂದಂಥ ಫ್ಯಾಕಲ್ಟಿಗಳಿದ್ದಾರೆ. ಸೊ ಅವರು ಸ್ಪೆಷಲ್ ಆಗಿ ನಮ್ಮ IITಗೆ ಅಂತ ಹೇಳಿ ಇರುವಂಥ ಫ್ಯಾಕಲ್ಟಿಗಳು. ಸೊ ಹಾಗಾಗಿ ಇಂಥ ಫ್ಯಾಕಲ್ಟಿಗಳು ಟ್ರೈನಿಂಗ್ ಮಾಡ್ತಾರೆ, ಅದರೊಟ್ಟಿಗೆ ಒಂದು ಒಳ್ಳೆ ಓದುವಂಥ ವಾತಾವರಣ, ಇದೆಲ್ಲ ಕೂಡ ಇಂಥ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಸುದ್ದಿ ಬಿಡುಗಡೆ ಬಳಗ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಸುದ್ದಿ ಬಿಡುಗಡೆಯ ನಾವು ದೊಡ್ಡ ಅಭಿಮಾನಿಗಳು. ಯಾಕಂದರೆ ನನ್ನ ಅಜ್ಜನ ಕಾಲದಿಂದಲೂ ಕೂಡ ಸುದ್ದಿ ಬಿಡುಗಡೆ ಪೇಪರನ್ನು ಪ್ರತಿ ವಾರ ಓದ್ತಿರೋರು. ನಮ್ಮ ಮನೆಗೆ ಪ್ರತಿ ವಾರ ಪೇಪರ್ ಬರ್ತಾ ಇತ್ತು. ನಾವು ಸಣ್ಣದಿರುವಾಗ ಕಾಯ್ತಿದ್ದೆವು ಯಾವಾಗ ಗುರುವಾರ ಬರ್ತದೆ ಅಂತೇಳಿ, ಯಾಕಂದರೆ ಗುರುವಾರ ಸುದ್ದಿ ಬಿಡುಗಡೆ ಪೇಪರ್ ಬರ್ತದೆ ಅಂತೇಳಿ. ಹಾಗಾಗಿ ಇಂಥ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಿ, ಸಮಾಜದ ಒಂದು ಒಳ್ಳೆಯ ಕೆಲಸಕ್ಕೆ ಸಪೋರ್ಟ್ ಮಾಡ್ತಿದ್ದೀರಿ. ಹಾಗೆ ಏನೋ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ನೀವು ಗುರುತಿಸಿ ಅದನ್ನು ಸರಿದಾರಿ ತರುವಂಥ ಒಳ್ಳೆಯ ಕೆಲಸವನ್ನು ನೀವು ಸುದ್ದಿ ಬಿಡುಗಡೆ ಮುಖಾಂತರ ಮಾಡ್ತಾ ಇದ್ದೀರಿ. ತುಂಬ ಒಳ್ಳೆಯ ಕೆಲಸ. ಇನ್ನಷ್ಟು ನಿಮ್ಮ ಸುದ್ದಿ ಬಿಡುಗಡೆ ಮುಖಾಂತರ ಒಳ್ಳೆಯ ಕೆಲಸಗಳು ಬರಲಿ ಅಂತ ಹಾರೈಸ್ತೇನೆ. ಧನ್ಯವಾದ. ಸುದ್ದಿ ಬಿಡುಗಡೆ ಪತ್ರಿಕೆ ಕುರಿತ ನಿಮ್ಮ ಅನಿಸಿಕೆ? ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. JEE ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೇವಲ ನಗರಗಳಿಗೆ ಸೀಮಿತ ಆಗಿದ್ದಂಥ ಆ ಸನ್ನಿವೇಶವನ್ನು ಬದಲು ಮಾಡಿ ಈಗ ಗ್ರಾಮೀಣ ಭಾಗದಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಕ್ರೆಡಿಟ್ ಹೋಗೋದಿದ್ರೆ ಅದಕ್ಕೆ ಎಕ್ಸೆಲ್ ಕಾಲೇಜಿಗೆ ಹೋಗುತ್ತೆ. ಹಾಗೆ ಬೇರೆ ಸಂಸ್ಥೆಗಳು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಸಾಧನೆ ಮಾಡುವಲ್ಲಿ ಎಕ್ಸೆಲ್ ಮುಂಚೂಣಿಯಲ್ಲಿದೆ ಅನ್ನೋದಕ್ಕೆ ಇಲ್ಲಿನ ಫಲಿತಾಂಶಗಳೇ ಕಾರಣ. ಸೊ ಹಾಗಾಗಿ ಮಕ್ಕಳನ್ನು ಭವಿಷ್ಯಕ್ಕೆ ತಯಾರು ಮಾಡುವಂಥ ಕೆಲಸವನ್ನು ಈ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ನಾನು ಅಕ್ಷಯ್, ನನಗೆ JEEಯಲ್ಲಿ 99.3% ಬಂದಿದೆ. ನನಗೆ ಈ ಸಾಧನೆ ನನಗೆ ತುಂಬ ಖುಷಿಯಾಗಿದೆ. ಎಸ್ಪೆಷಲಿ ನನ್ನ ಪೇರೆಂಟ್ಸ್ ಅವ್ರಿಗೆ ತುಂಬ ಖುಷಿಯಾಗಿದೆ. ನನ್ನ ಈ ಸಾಧನೆ ಹಿಂದೆ ಮುಖ್ಯ ಕಾರಣವಿದೆ ನನ್ನ ಪೇರೆಂಟ್ಸ್, ಅದರೊಟ್ಟಿಗೆ ಎಸ್ಪೆಷಲಿ ಇದು ಈ ಕಾಲೇಜ್ ಮತ್ತು ನಮ್ಮ ಫ್ಯಾಕಲ್ಟೀಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅವ್ರು ಡೇ ಟು ನೈಟ್ ನಮಗೆ ನಮ್ಮೊಟ್ಟಿಗೆ ಇರ್ತಿದ್ರು, ನಮ್ಮ ಸ್ಟೂಡೆಂಟ್ಸ್ ಒಟ್ಟಿಗೆ ಇರ್ತಿದ್ರು. ನಮ್ಗೆ ಏನೇ ಡೌಟ್ ಬರ್ತಿದ್ರು ಅವ್ರು ನಮ್ಮೊಟ್ಟಿಗೆ ಕ್ಲಾರಿಫೈ ಮಾಡ್ತಿದ್ರು, ನಾವು ಅದು ಕೇಳಿ ಕ್ಲಾರಿಫೈ ಮಾಡ್ತಿದ್ವಿ. ಅದರೊಟ್ಟಿಗೆ ಮ್ಯಾನೇಜ್ಮೆಂಟ್ ನಾವು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಚೇರ್ಮನ್ ಆದ ಸುಮಂತ್ ಸರ್ನವರೇ, ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಟಡಿ ರೂಮ್ಗೆ ಬಂದು ನಮ್ಮ ಹತ್ರ ಮಾತಾಡಿ ಮೋಟಿವೇಟ್ ಮಾಡಿ ಕೌನ್ಸಿಲಿಂಗ್ ಮಾಡ್ತಿದ್ರು. ನನಗೆ ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗಿತ್ತು ತುಂಬ. ಮತ್ತು ಅದರೊಟ್ಟಿಗೆ ಮ್ಯಾನೇಜ್ಮೆಂಟ್ನೂ ಸಹ ಸಪೋರ್ಟ್ ಮಾಡ್ತಿದ್ರು. ಅದು ಹೇಗೆ ಅಂದರೆ ಸ್ಟಡಿಯಲ್ಲಿ ಇರ್ಬೋದು, ಫೈನಾನ್ಷಿಯಲ್ ಆಗಿ ಇರ್ಬೋದು. ಮತ್ತು ಬರೀಲಿಕ್ಕೆ ಹೇಗೆ ಯಾರು ಇದು ಮಾಡಿದ್ರು, ಪ್ರೋತ್ಸಾಹ ಮಾಡಿದ್ರು? JEE ಎಕ್ಸಾಮ್ ಫಸ್ಟ್ ನನ್ನ ಪೇರೆಂಟ್ಸ್ ಪ್ರೋತ್ಸಾಹ ಮಾಡಿದ್ರು. ಅವ್ರು ನನಗೆ ಹೇಳಿದ್ರು, ನನಗೆ ಏನೇ ಬೇಕಿದ್ರು ಅವ್ರು ನನಗೆ ಪ್ರೊವೈಡ್ ಮಾಡ್ತಾರೆ, ಬುಕ್ಸ್ ಮೆಟೀರಿಯಲ್ ಏನೇ ಬೇಕಿದ್ರು ಪ್ರೊವೈಡ್ ಮಾಡ್ತಾರೆ. ಅದರೊಟ್ಟಿಗೆ ನನಗೆ ಸ್ಪೆಷಲ್ ಸಪೋರ್ಟ್ ಮಾಡಿದೆ ಅಂದರೆ ಇವ್ರು ಕಾಲೇಜ್ ಸುಮಂತ್ ಸರ್ ಹೇಳಿದರು, ನಿಂಗೆ ಏನೇ ಬೇಕಿದ್ದು ಕೇಳು, ನಾನು ಯಾವ ಕ್ಷಣದಲ್ಲಿ ಇಟ್ಟು ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ನನಗೆ ಏನೇ ಬುಕ್ಸ್ ಇದ್ದು ನಾನು ಕೊಡ್ತೀನಿ ಅಂತ. ಅದು ನನಗೆ ಆ ಮೂಮೆಂಟಿಗೆ ಹೇಳುವಷ್ಟು ವಿದಿನ್ ಫ್ರಾಕ್ಷನ್ ಆಫ್ ಟೈಮ್ ನನಗೆ ಒಂದು ಹೆಲ್ಪ್ ಮಾಡುವ ಇದು ಪರ್ಸ್ನಾಲಿಟಿ ಅವ್ರು ಸುಮಂತ್ ಸರ್ ಇದ್ದು ನನಗೆ ತುಂಬ ಖುಷಿ ಆಯಿತು. ಮುಂದೆ ನಾನು ಏರೋಸ್ಪೇಸ್ ಇಂಜಿನಿಯರ್ ಆಗಬೇಕಂತಿದ್ದೀನಿ. ಇನ್ನು JEE ಅಡ್ವಾನ್ಸ್ ಬರೆದು IIT JEE ಕ್ಲಿಯರ್ ಮಾಡಿ ಇನ್ನು IIT ಜಾಯ್ನ್ ಆಗಬೇಕಂತ, ಅಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಬೇಕಂತ ಪ್ಲಾನ್ ಉಂಟು. ನಮ್ಮ ಜೊತೆ ಈಗ ಎಕ್ಸೆಲ್ ಕಾಲೇಜಿನ ಯಶಸ್ ಎಂಬ ವಿದ್ಯಾರ್ಥಿ ಇದ್ದಾನೆ. ಅವನು ಚಿತ್ರದುರ್ಗದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದ್ದು. ಮುಖ್ಯವಾಗಿ ಹೈಸ್ಕೂಲ್ನಲ್ಲಿ
60% ಮಾರ್ಕ್ ತಗೊಂಡು ಈಗ JEE ಮೇನ್ ಫೇಸ್ 1 ಪರೀಕ್ಷೆಯಲ್ಲಿ 98% ತಗೊಂಡಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಒಬ್ಬ ವಿದ್ಯಾರ್ಥಿಯನ್ನು ಈ ಶಿಕ್ಷಣ ಸಂಸ್ಥೆ ಬದಲು ಮಾಡಿದೆ ಅನ್ನೋದಕ್ಕೆ ನಮ್ಮ ಮುಂದೆ ಇರುವಂಥ ಯಶಸ್ ಒಂದು ತಾಜಾ ನಿದರ್ಶನ ಆಗ್ತಾನೆ. ಸೊ ಹಾಗಾಗಿ ಅವನ ಜೊತೆ ಮಾತಾಡೋಣ. ಯಶಸ್, JEEಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಈಗ ಹೇಗೆ ಸಾಧ್ಯ ಆಯ್ತು? ಈಗ ಹಾರ್ಡ್ ವರ್ಕ್, ಈ ಕಾಲೇಜ್ ಕಡೆಯಿಂದ ಬಂದಿದ್ದ ಸಪೋರ್ಟ್ ಮತ್ತು ಹಾರ್ಡ್ ವರ್ಕ್ ಮತ್ತು ಎಲ್ಲ ಲೆಕ್ಚರ್ಸ್ ಮತ್ತು ಪೇರೆಂಟ್ಸ್ ಆಶೀರ್ವಾದ, ದೇವರಿನ ಆಶೀರ್ವಾದದಿಂದ ಇದೆಲ್ಲ ಸರ್. ಅದಕ್ಕೆ ನಿಮ್ಮ ಪರಿಶ್ರಮನ ಮುಖ್ಯ. ಹೇಗೆ ಎಫರ್ಟ್ ಹಾಕಿದ್ದೀರಿ? ಅವ್ರು ಕೊಟ್ಟು ಸ್ಟಡಿ ಅವರ್ಸಲ್ಲಿ ಚೂರು ಟೈಮ್ ವೇಸ್ಟ್ ಮಾಡ್ದಲೆ ಓದಿ ಹಂಗೆ ಅವ್ರು ಸ್ವಲ್ಪ ನೋಟ್ಸ್ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು. ಈಗ 10th ಅಲ್ಲಿ 60% ಬಂದಿತ್ತು, ಇವಾಗ ನಿಯರ್ಲಿ 40% ಜಾಸ್ತಿ ಆಗಿದೆ. ಅದು ಹೆಂಗೆ ಸಾಧ್ಯ ಆಯ್ತು ಅಂತ? ಅಂದ್ರೆ ಎಕ್ಸ್ಟ್ರೀಮ್ಲಿ ಯಾರು ಕಾಲೇಜು ಕೂಡ ಡಿಫರೆನ್ಸ್ ಮಾಡ್ತಾ ಅಂತ ಉಜಿರೆ ಈ ಎಕ್ಸೆಲ್ ಕಾಲೇಜ್ ಸೇರಿದ ಅಂತ. ಕಾಲೇಜ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆಯಾ, ಹೆಂಗಿದೆ ಅಂತ? ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ. ಆ ಕಾಲೇಜ್ ಅಂದರೆ ಎಜುಕೇಶನ್ ಇಷ್ಟು ಕೊಟ್ಟಿದ್ದಕ್ಕೆ ನಮ್ದು ಸ್ಕೋರ್ ಬಂತು. ನಿಮ್ಮ ಸಂಸ್ಥೆ ಚೇರ್ಮನ್ ಬಗ್ಗೆ ಏನು ಹೇಳ್ತೀರಿ ನೀವು? ಅಂದರೆ ಬೇರೆ ಎಲ್ಲ ಸಂಸ್ಥೆ ಚೇರ್ಮನ್ಗಳು ಅಷ್ಟು ಕಷ್ಟ ಇರ್ತಾರೆ, ಇಲ್ಲಿ ಎಲ್ಲ ಸ್ಟೂಡೆಂಟ್ಸಿಗೋಸ್ಕರನೇ ಅವರು ಜೀವನ ಮಾಡ್ತಿರೋ ಥರ ಇದೆ. ಓಕೆ, ನೆಕ್ಸ್ಟ್ ಏನಾಗಬೇಕಂತಿದ್ದೀರಿ? ಸೀಟ್ IIT ಐ ಥಿಂಕ್ ಅಡ್ವಾನ್ಸ್ ಕ್ರ್ಯಾಕ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಪೇರೆಂಟ್ಸ್ ಸಪೋರ್ಟ್ ಹೆಂಗಿತ್ತು? ಪೇರೆಂಟ್ಸ್ ಸಪೋರ್ಟ್ ಅವರು ಫಸ್ಟಿಗೆ ಬೇಜಾರಾಗಿದ್ರು, ಈಗ ಫುಲ್ ಖುಷಿಯಾಗಿದ್ದಾರೆ. ಬೇಜಾರು ಯಾಕೆ ಆಗಿದ್ದು? ಅಂದರೆ ನಮ್ಮ ಫಸ್ಟಿಂದ ಸ್ಕೋರ್ ಏನು ಇರ್ತಿರ್ಲಿಲ್ಲ, ಅದೆಲ್ಲ ಸ್ಕೋರ್ ಎಲ್ಲ ನೋಡಿ ತುಂಬ ಬೇಜಾರಾಗಿದ್ರು. ಈಗ ಫುಲ್ ಖುಷಿಯಾಗಿದ್ದಾರೆ ಈ ಸ್ಕೋರ್ಗೆ. ಫೋನ್ ಮಾಡಿ ಅದು ಬಂದಿದ್ರೆ ಅಪ್ಪ ಏನಾದರೂ? ಇನ್ನೂ ಬಂದಿಲ್ಲ. ಬರಬೇಕು. ಓಕೆ, ಸೊ ಹ್ಯಾಪಿ ಆಗಿದ್ದೀರಿ? ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಸ್ವಸ್ತಿಕ್ ಎಂ ಜೈನ್. ನನಗೆ ಈ ಸತಿ ಜನವರಿ ಫೇಸ್ 1 JEE ಮೈನ್ಸಲ್ಲಿ 99.49% ಆಗಿದೆ. ನಂಗೆ ಇಷ್ಟು ಪರ್ಸೆಂಟೇಜ್ ಬರೋಕ್ಕೆ ನಮ್ಮ ಫ್ಯಾಕಲ್ಟೀಸ್ ಮತ್ತು ಮ್ಯಾನೇಜ್ಮೆಂಟೇ ಕಾರಣ. ಅವರೇ ಆ ಫ್ಯಾಕಲ್ಟೀಸ್ನ ಹಾಕಿದ್ದು. ನಮ್ಮ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದ್ರು. ನಮ್ಮದು ಡೌಟ್ ಕ್ಲಾರಿಫಿಕೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಮಗೆ 27 ಮಾರ್ಕ್ ಟೆಸ್ಟ್ ಚೆನ್ನಾಗಿತ್ತು. ಆಮೇಲೆ 9 ಪಾರ್ಟ್ ಟೆಸ್ಟ್ ಆಗಿತ್ತು. ಆಮೇಲೆ ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಯಾವಾಗಲೂ ಫೋನ್ ಮಾಡಿ. ಆಮೇಲೆ ನಮಗೆ ಸ್ಟಡಿ ಅವರು 6 to 12 ತನಕ ಇತ್ತು. ಅಂದರೆ 18 hours ಆ ರೇಂಜಿಗೆ ಸಿಗ್ತಾಯಿತ್ತು. ನಮಗೆ 18 hours ನಮ್ಮ ಜೊತೆ ವಾರ್ಡನ್ಸ್ ಇರ್ತಾಯಿದ್ರು. ಅದು ವಾರ್ಡನ್ಸ್ ಹಾಕಿದ್ದು ಸುಮನ್ ಸರು. ಅವ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಡೈಲಿ ಬಂದೋಗಿ ಮಾತಾಡಿಸ್ತಾಯಿದ್ರು ನಮ್ಮನ್ನ. ನೀವು ತೆಗಿಲೇಬೇಕು ಜಾನ್ವರಿ ಫೇಸ್ 1 ನಿಮ್ಮ ತೆಗೆದ್ರೆ ಕ್ಯಾಶ್ ಪ್ರೈಸ್ ಅಂತೆಲ್ಲ ಹೇಳಿ ಮೋಟಿವೇಶನ್ ಮಾಡ್ತಾಯಿದ್ರು. ಹೀಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಥರ ಸಪೋರ್ಟ್ ಮಾಡಿದ ಮ್ಯಾನೇಜ್ಮೆಂಟ್ ಮತ್ತು ಫ್ಯಾಕಲ್ಟೀಸ್, ನಮ್ಮ ಪೇರೆಂಟ್ಸಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಅಪ್ಪ ಅಮ್ಮ ಖುಷಿಯಾದರು. ಮೊನ್ನೆ ಕ್ಯಾಶ್ ಪ್ರೈಸ್ ಕಳಿಸಿದಾಗ ಅದೇನು ಕಳಿಸ್ತಾರೆ ಅಷ್ಟು ಈಸಿಯಾಗಿ ಅಂತ 1 lakh. ಥ್ಯಾಂಕ್ ಯು. ನನ್ನ ಹೆಸರು ಮೌರ್ಯ ವೇಡಿ ಅಂತ. ನಂದು JEE ಜಾನ್ವರಿ ಶಿಫ್ಟಲ್ಲಿ 99.66% ಬಂದಿದೆ. ನಾನು ಪ್ರೈಮರಿಲಿ ನೀಟ್ ಸ್ಟೂಡೆಂಟ್. ಬಟ್ ನನ್ನ JEE ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ಸ್. ನನಗೆ ಮ್ಯಾಥ್ಸ್, ನಾನು ನೀಟ್ ಬರೆಯೋದ್ರಿಂದ ನಂಗೆ ಮ್ಯಾಥ್ಸ್ ಅಷ್ಟು ಬೇಕಾಗಿರಲಿಲ್ಲ. ನಾನು ಮ್ಯಾಥ್ಸ್ ಡ್ರಾಪ್ ಮಾಡಿದೆ. ಬಟ್ ನಮ್ಮ ಟೀಚರ್ಸ್ ಎಷ್ಟು ಕಲಿಸಿದ್ರು, ಬರೀ ಅದು ಕ್ಲಾಸ್ ಕೇಳಿ. ನಾನು ಮ್ಯಾಥ್ಸ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿಲ್ಲ. ಬರೀ ಅದರಿಂದನೇ ನಾನು ಮ್ಯಾಥ್ಸ್ ಸ್ಕೋರ್ ಮಾಡೋಕ್ಕಾಗಿದ್ದು. ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಯೂಶಲಿ ನೀಟ್ ಕ್ವಶನ್ಸ್ JEE ಲೆವೆಲ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಟೀಚರ್ಸ್ ಯಾವ ಲೆವೆಲ್ಗೆ ಪಾಠ ಮಾಡಿದ್ರಂತ ಅಂದರೆ, ನೀಟ್ಗಾದರೂ ಆಗಲಿ JEE ಕ್ವಶನ್ಸ್ ನಾನು ಈಸಿಯಾಗಿ ಸಾಲ್ವ್ ಮಾಡ್ತಿದ್ದೆ. ನಂದು ಕೆಮಿಸ್ಟ್ರಿಯಲ್ಲಿ 99.98% ಬಂತು. ಮತ್ತು ಫಿಸಿಕ್ಸಲ್ಲಿ 99.96. ಮತ್ತು ನಮ್ಮ ಚೇರ್ಮನ್ ಅವ್ರ ಬಗ್ಗೆ ಅಂತೂ ಮರೆಯೋಂಗೇ ಇಲ್ಲ. ಅವರು ನಮ್ಮ ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್ನವ್ರಾಗಿರ್ಬೋದು, ನಮಗೆ ಸಖತ್ ಹೆಲ್ಪ್ ಮಾಡ್ತಾರೆ. ಯಾವಾಗಲೂ ಮೋಟಿವೇಟ್ ಮಾಡ್ತಾರೆ. ಫೆಸಿಲಿಟೀಸ್, ಸ್ಟಡಿ ಮೆಟೀರಿಯಲ್ಸ್ ಏನು ಕೇಳಿದ್ರು ಪ್ರೊವೈಡ್ ಮಾಡ್ತಾರೆ. 97.9. ನಿಮಗೆ 99% ಬಂದಿರೋದ್ರಿಂದ ಈಗ ಕಾಲೇಜ್ ಕೂಡ ನಿಮ್ಮನ್ನ ರೆಕಗ್ನೈಸ್ ಮಾಡಿ ಕ್ಯಾಶ್ ಪ್ರೈಸ್ ಕೊಟ್ಟಿದೆ. ಅದ್ರ ಬಗ್ಗೆ ಅದು ಪಾರ್ಟ್ ಆಫ್ ಎನ್ಕರೇಜ್ಮೆಂಟ್. ನನ್ನ ದುಡ್ಡುಗೋಸ್ಕರ ಅಂತೂ ಗೊತ್ತಿರಲಿಲ್ಲ, ಅದು ಸತ್ಯ. ನನಗೆ ಏನು ಬೇಕಾಗಿದ್ದಂತಂದರೆ, ನೀಟ್ಗಿನ್ನೂ ಟೈಮ್ ಜಾಸ್ತಿ ಇತ್ತು. ಬಟ್ ನಮ್ಮ ಸಿಲೆಬಸ್ ಆಗಲೇ ಮುಗ್ದಿತ್ತು. ನನಗೆ ನಂದು 2 ಸಬ್ಜೆಕ್ಟ್ ನೀಟ್ ಮತ್ತು JEE ಕಾಮನ್ ಇರುತ್ತೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಅದೆರಡರಲ್ಲಿ ನನ್ನ ಲೆವೆಲ್ ಏನಿತ್ತು ಅಂತ ನಾನು ಗೇಜ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು JEE ಬರೆದಿದ್ದು. ಸೊ ಎರಡಲ್ಲೂ ಚೆನ್ನಾಗಿ ಬಂದಿದೆ. ಸೊ ಐ ಥಿಂಕ್ ನೀಟ್ನು ಕ್ರ್ಯಾಕ್ ಮಾಡ್ತೀನಿ. ಈ ಕಾನ್ಫಿಡೆನ್ಸ್ ಹೆಚ್ಚು ಮಾಡಿದ್ಯಾ ಕಾಲೇಜ್ ನಿಮ್ಮಲ್ಲಿ? ಅದು ತುಂಬ ಸಖತ್. ಮೊದಲು ನಾನು ಸ್ವಲ್ಪ ಜಾಸ್ತಿನೇ ಆಂಟಿ ಸೋಷಿಯಲ್ ಆಗಿರ್ತಿದೆ. ಜನರ ಜೊತೆ ಸೇರಿದ ಕಮ್ಮಿ. ಇಲ್ಲಿ ಬಂದಾದ್ಮೇಲೆ ಫ್ರೆಂಡ್ಸ್ ಜಾಸ್ತಿ ಆಗಿದ್ದು, ಜನರ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದು. ಹಾಸ್ಟೆಲ್ ಹ್ಯಾಸ್ ಹೆಲ್ಪ್ಡ್ ಅ ಲಾಟ್. ಸೋಷಿಯಲ್ ಲೈಫ್ ಬಿಲ್ಡ್ ಮಾಡೋಕ್ಕೆ ಹಾಸ್ಟೆಲ್ ಸಖತ್ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.